ದೇಶಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ ಮಗಿಲು ಮುಟ್ಟಿದೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಕಳೆದ 2 ವರ್ಷಗಳಲ್ಲಿ ಸಾಮಾನ್ಯವಾಗಿ ಗಣೇಶೋತ್ಸವವನ್ನು ಆಚರಿಸಿದ್ದು. ಆದರೆ ಈ ವರ್ಷ ಕೊರೋನಾ ಸಂಕಟ ಕಳೆದ ಬಳಿಕ ಅತ್ಯಂತ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 460 ಸಾರ್ವಜನಿಕ ಗಣೇಶೋತ್ಸವಗಳು ನಡೀತಾ ಇವೆ. ಈಗಾಗಲೇ ಕಡಿಯಾಳಿಯಲ್ಲಿ ಸಾರ್ವರ್ಕರ್ ವೇದಿಕೆಯಲ್ಲಿ ಗಣೇಶೋತ್ಸವ ನಡೀತಾ ಇದೆ. ಈ ಬಾರಿ ಒಂದಷ್ಟು ಸಾರ್ವರ್ಕರ್ ವಿಚಾರವಾಗಿ ಗಲಾಟೆಗಳು, ಅದೇ ರೀತಿಯಾಗಿ ಚರ್ಚೆಗಳು ನಡೆದ ಬಳಿಕ ಕೆಲವು ಪೆಂಡಾಲ್ಗಳಲ್ಲಿ ಸಾರ್ವರ್ಕರ್ ಭಾವಚಿತ್ರವನ್ನು ಇರಿಸಿ ಅದಕ್ಕೆ ಮಾಲಾರ್ಪಣೆ ಮಾಡಲಾಗಿದೆ. ಇನ್ನು ಬಯಲು ಗಣಪನೆಂದೇ ಪ್ರಸಿದ್ಧಿ ಪಡೆದಿರುವ ಸೌತಡ್ಕ ಗಣಪನಲ್ಲೂ ಅದ್ಭುತವಾದಂತಹ ಜನ ಸಂದೋಹ ಕಂಡು ಬಂದಿದೆ. ಅದೇ ರೀತಿಯಾಗಿ ಜನ ಬಯಲು ಗಣಪನಿಗೆ ಭಕ್ತಿಯ ನಮನವನ್ನು ಸಲ್ಲಿಸಿದ್ದಾರೆ. ಸೌತಡ್ಕ ಮಹಾಗಣಪತಿ ಅಂದರೆ ರಾಜ್ಯಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇಲ್ಲಿಗೆ ದೇವೇಗೌಡರು ಸಹಿತವಾಗಿ ಅನೇಕ ಚಿತ್ರನಟರು, ಗಣ್ಯರು ಈ ಒಂದು ಬಯಲು ಗಣಪನಿಗೆ ಹರಕೆಯನ್ನು ಹೊರ್ತಾರೆ. ಅದೇ ರೀತಿಯಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾರೆ. ಚೌತಿಯ ಸಂದರ್ಭದಲ್ಲಿ ಸೌತಡ್ಕದಲ್ಲಿ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಕಂಡು ಬಂದಿದ್ದರು. ಇನ್ನು ಬಂಟ್ವಾಳ ತಾಲೂಕಿನ ಚಕ್ರಿಬೆಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ 5 ದಿನಗಳ ಕಾಲ ನಡೆಯುತ್ತೆ. ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸರ್ವಧರ್ಮದ ಭಗವದ್ಭಕ್ತರ ಸೇವಾ ಮನೋಭಾವದಿಂದ ಅರ್ಥಪೂರ್ಣವಾಗಿ ವೈಭವಯುತವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಬಂಟ್ವಾಳ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಸನ್ನಿಧಿಯಲ್ಲಿ ಭಕ್ತರು ಚೌತಿ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ದೇವರ ದರ್ಶನ ಪಡೆದರು. ಕರಾವಳಿಯಲ್ಲೊಂದು ವಿಶಿಷ್ಟ ಸಂಪ್ರದಾಯ ಇದೆ. ಚೌತಿಯ ದಿನದಂದೇ ಮನೆಗೆ ತೆನೆ ಕಟ್ಟುವಂತಹ ಸಂಪ್ರದಾಯ ಕೂಡ ಇದೆ. ಅದೇ ರೀತಿಯಾಗಿ ಶಂಕರನಾರಾಯಣ ದುರ್ಗಾಂಬ ಸನ್ನಿಧಿಯಲ್ಲಿ ತೆನೆ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಸುಖದಾಯಕ ಪಾವನ ತೂ ಮಮ ಗಣನಾಯಕ ಗಣಪತಿ ನಮೋ ಗಣನಾಯಕ ಗಣಪತಿ ನಮೋ ಗಣನಾಯಕ ಗಣಪತಿ ನಮೋ ಗಣನಾಯಕ. ಉಡುಪಿ ಜಿಲ್ಲೆಯ ಕಾಪಿನ ಹಲವೆಡೆ ಗಣೇಶೋತ್ಸವ ಆಚರಣೆ ನಡೆಯಿತು. ಮಡಂಬು ಮಹಾಗಣಪತಿ ದೇವಸ್ಥಾನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾಪು ವತಿಯಿಂದ 43ನೇ ವರ್ಷದ ಗಣೇಶೋತ್ಸವ, ಗಣೇಶೋತ್ಸವ ಸಮಿತಿ ಪೊಲಿಪು ಕಾಪು ವತಿಯಿಂದ 19ನೇ ವರ್ಷದ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ 11ನೇ ವರ್ಷದ ಗಣೇಶೋತ್ಸವ ಸೇರಿದಂತೆ ವಿವಿಧೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ಕೂರಾಡಿ ಮತ್ತು ಸ್ಫೂರ್ತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ ಇದರ ನೇತೃತ್ವದಲ್ಲಿ 10ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ವಿವಿಧ ಕಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಬಿಎಂಎಂ ಪ್ರೌಢಶಾಲಾ ರಂಗಮಂಟಪದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ, ಯುವ ಜನತೆಯನ್ನು ಒಂದುಗೂಡಿಸಲು ಗಣೇಶೋತ್ಸವದಂತಹ ಕಾರ್ಯಕ್ರಮದಿಂದ ದೇವರ ಅನುಗ್ರಹ ಸಿಗುತ್ತೆ ಎಂದರು. ದಯವಿಟ್ಟು ನಾನು ಈ ಒಂದು ಕಾರ್ಯಕ್ರಮದ ಮಕ್ಕಳಿಗೆ ಉಪದೇಶ ನೀಡುವಂಥದ್ದಷ್ಟೇ. ವಿಘ್ನ ಬಾರದಿದ್ದಂತೆ ನಾವು ವಿಘ್ನೇಶ್ವರ ಪೂಜೆಯನ್ನು ಮಾಡ್ತೇವೆ. ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. तत्पुरुषाय विद्महे वक्रतुण्डाय धीमहि तन्नो दन्ति प्रचोदयात्. ऐं ग्लौं गं गणपतये वरवरद सर्वजनं मे वशमानय स्वाहा. ॐ श्रीं ह्रीं क्लीं ग्लौं गं गणपतये वरवरद सर्वजनं मे
वशमानय स्वाहा ಗಣಪತಿಯನ್ನು ಯಾಕೆ ಆರಾಧನೆ ಮಾಡಬೇಕು ಅಂತ ಹೇಳಿದರೆ, ಗಣಪತಿಯನ್ನು ತ್ವಂ ಭೂಮಿರಾಪೋ ನಲೋ ನೀರೋ ನಭಃ ಅಂತೇಳಿ, ಭೂಮಿ, ಆಕಾಶ, ವಾಯು, ಜಲ, ಆಮೇಲೆ ಅಗ್ನಿ, ಈ ಸಂಯೋಜನೆ ಪಂಚಭೂತಗಳಿಂದ ಮಾಡಿದಂತಹ ಆ ಮೂರ್ತಿಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ನಾವು ಗಣಪತಿಯ ಪೂಜನೆಯನ್ನು ನಾವು ಮಾಡುವುದು. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ನಾವು ಎಷ್ಟು ಸಂಘಟಿತವಾಗಿ ಇದ್ದಾರೆ ಅಂತ ಹೇಳಿದ್ರೆ, ಬಾಲಗಂಗಾಧರ ತಿಲಕರೇ ನಮಗೆ ಒಂದು ಕಣ್ಣಿಗೆ ಕಾಣುವಂಥ ಸಾಕ್ಷಿ. ಅವರು ಆ ಸಮಯದಲ್ಲಿ ಆ ಸಂಘಟನೆಗಳು ದುರ್ಬಲ ಆಗಿದ್ದದ್ದನ್ನು ಗಣಪತಿಯನ್ನು ಇಟ್ಟು ಆ ಸಂಘಟನೆಯನ್ನು ಬಲಿಷ್ಠ ಮಾಡಿಕೊಂಡು ಈ ದೇಶಕ್ಕೆ ಏನು ಸತ್ಕಾರ್ಯವನ್ನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕಾಯಿತು. ಹಾಗೆ ನಮ್ಮ ಸಂಘಟನೆಗಳು ಯಾವಾಗಲೂ ಬಲಿಷ್ಠವಾಗಿರಬೇಕು. ಈ ದೇವತಾ ಉಪಾಸಕರು, ನಮ್ಮ ಭಾರತ ದೇಶದ ಪ್ರಜೆಗಳು ಸಂಘಟಿತರಾಗಿರಬೇಕು.